ಸೊಲ್ಮೆಲು ನಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆ ದೇವರ ಕುಡ್ಲಡ್ ತೈಲ ಬೊಕ್ಕ ಅನಿಲ ಕಂಪನಿಲೆಗ್ ಬಂಡಾಲ ಪಾಡ್ನೆಕ್ ಎಡ್ಡೆ ಅವಕಾಶ ಇತ್ತದ ಈ ಬಗೆಟ್ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ತೈಲೋದ್ಯಮ ಅಧಿಕಾರಿಗಳನ್ನು ಒಟ್ಟಿಗೂ ಕುಡ್ಲಡ್ ಸಭೆ ನಡಪಾಯರು. ಲೋಕಸಭಾ ಸದಸ್ಯರು ಕುಡ್ಲಡ್ ತೈಲೋದ್ಯಮಲನ ಅಧಿಕಾರಿಗಳನ್ನು ಒಟ್ಟಿಗೂ ಸಭೆದಿ ಒಂದು ತೈಲ ಬೊಕ್ಕ ಅನಿಲ ಕಂಪನಿಲೆಗ್ ಬಂಡಾಲ ಪಾಡಿನ ಬಗೆಟ್ ಪಾತ್ರಕತೆ ನಡಪಾಯರು. ದೇಶದ ಮಿತ್ತಮಟ್ಟದ ತೈಲ ಬೊಕ್ಕ ಅನಿಲ ಕಂಪನಿಲೈನ ONGC, IOCL, BPCL, HPCL, ಗೈಲ್, OIL, EIL ಬೊಕ್ಕ MRPL ಕಂಪನಿಲನ ಮುಖ್ಯ ಕಾರ್ಯತ್ವವನ್ನು ಅಧಿಕಾರಿಗಳ ಬೊಕ್ಕ ಗುರ್ಕಾರ್ಯರ ಸಭೆಟ್ ಪಾಲ್ದಿತ್ತೊಂಡರು. ದಕ್ಷಿಣ ಕನ್ನಡ ಜಿಲ್ಲೆಡ್ ಈ ಕಂಪನಿಲನ ಬಂಡಾಲ ಪಾಡಿನ ಪ್ರಸ್ತಾಪದ ಬಗೆಟ್ ಅಧಿಕಾರಿಲೆಡ್ದು ಮಾಹಿತಿ ದೆತ್ತೊನ್ನ ಲೋಕಸಭಾ ಸದಸ್ಯರಿಂದ ಬೋಡಾಯಿನ ಮೂಲ ಸೌಕರ್ಯಲನ ಸೃಷ್ಟಿ ಬಗೆಟ್ ಉಮೇದು ಬೊಕ್ಕ ಸಾಕಾರ ಕೊರ್ಪುನೊಂದು ಭರವಸೆ ಕೊರಿಯರು. ಕಂಪನಿಲು ಬಂಡಾಲ ಪಾಡಿನೆಡ್ದು ಆಯ್ರೆ ಉಪ್ಪುನ ಬೇಲೆದ ಅವಕಾಶಲನ ಬಗೆಟ್ಲ ಸಂಸದರು ಅಧಿಕಾರಿಲನ ಒಟ್ಟಿಗೂ ಚರ್ಚೆ ಮಾಡ್ತಾರೆ. ಉಳ್ಳಾಲ ತಾಲೂಕದ ನರಿಂಗಾಣ ಕಂಬಳೋತ್ಸವ ಮೋರ್ಲಾ ಬೋಳ ಲವಕುಶ ಜೋಡುಕೆರೆ ಕಂಬಳ ಶನಿವಾರ ಕಾಂಡೆ ಉದಿಪನಾಂಡ್. ಕ್ಷೇತ್ರದ ಶಾಸಕರು ವಿಧಾನಸಭೆ ಗುರ್ಕಾರ್ಯರು UT ಖಾದರ್ ಫರೀದ್ ಸಾರಥ್ಯುಡು ನರಿಂಗಾಣ ಕಂಬಳ ಸಮಿತಿ ಕಂಬಳ ನಡಪಾವಂದಿತ್ತದ ಉದಿಪನ ಲಿಸ್ಟ್ ಶ್ರೀರಾಮ ಮಾಣಿಲದ ಸ್ವಾಮೀಜಿ ಆಶೀರ್ವಚನ ಕುರಿಯರು. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರ ರಾಜ್ಯ ವಿಧಾನಸಭೆ ಗುರ್ಕಾರ್ಯರು UT ಖಾದರ್ ಫರೀದ್ ಸಾರಥ್ಯುಡು ನರಿಂಗಾನ ಕಂಬಳ ಸಮಿತಿ ಶನಿವಾರ ಮೋರ್ಲಾ ಬೋಳ ಲವಕುಶ ಜೋಡುಕೆರೆ ಕಂಬಳ ನರಿಂಗಾನ ಕಂಬಳೋತ್ಸವ ನಡ್ತೊಂದುಂಡು. ಕಂಬಳ ಸಮಿತಿದ ಕಾರ್ಯಗುರ್ಕಾರ್ಯರು ಪ್ರಶಾಂತ ಕಾಜವ ಮಿತ್ತಕೋಡಿ ಮಾತರೆಲ್ಲ ಎತ್ಕೊಂಡ್ಯರ. ಶ್ರೀಧಾಮ ಮಾಣಿಲದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರಿದ್ದದ ಖಾದರ್ ಫರೀದ್ ಗುರ್ಕಾರ್ಮಿಡ ಲವಕುಶ ಜೋಡುಕೆರೆ ಕಂಬಳ ಉದಿಪನಾಂಡ್. ಸ್ವಾಮೀಜಿಯರು ಆಶೀರ್ವಚನ ಕೊಡ್ದು ಇಡೀ ಜಗತ್ತು ಪರಮಾತ್ಮನ ಸಾಮ್ರಾಜ್ಯ ಪ್ರತಿಯೊಂದು ಜೀವಿಗಳ ಅವಿನವೇ ಆಯ್ನ ಆಚಾರ ವಿಚಾರ ಉಂಡು. ಜಾತಿ ಧರ್ಮ ರಾಜಕೀಯ ಒವ್ವೇ ಇತ್ತಣಲ ಪ್ರೀತಿ ಪಂಪನವು ಮುಖ್ಯ ಸಾಮರಸ್ಯ ಪುಟ್ಟವನ ಕಂಬಳ ಒಂದು ಒವ್ವೇ ಜಾತಿ ಮತ ಭೇದ ಇಜ್ಜಂದೆ ಆಯುಷ್ಯ ಒಪ್ಪು ನಡೆಮುಟ್ಟ ಒಟ್ಟಾದ ಬದುಕೊಡು ಪಂಪನ ಸಂದೇಶನು ಈ ಕಂಬಳ ಕೊರ್ಪಾವಣೊಂದು ಪಂಡ್ಯರ. UT ಖಾದರ್ ಫರೀದ್ ಗುರ್ಕಾರ್ಮೆದ ಪಾತ್ರ ಪಂಡದ ಮೂಜನೇ ವರ್ಷದ ಕಂಬಳ ಭಾರಿ ಸಂತೋಷ. ಇಡೀ ಊರ ಕಂಬಳೋತ್ಸವ ಒಂದು ಆತಂಡ ಬಡವರೆಡ್ದು ಶ್ರೀಮಂತರ ಮಠ ಮಾತಾ ಜಾತಿ ಧರ್ಮದ ಕುಲ್ ಸೇರ್ದು ಇಂದೇನು ಮಲ್ತದೇರ. ಈ ಕಂಬಳ ರಾಜ್ಯ ದೇಶ ಅಂತಾರಾಷ್ಟ್ರೀಯ ಪುದರ್ ಪಡೆಯರೆ ಮಾತೆರ್ನಲ ಶ್ರಮ ಕಾರಣ ಮಾತೆರ್ಲ ಒಟ್ಟಾದ ದುಂಬು ಪೊಯ್ದು ಪಂಡ್ಯರ. ಬೋಳ್ಯಾರು ಪಜೀರು ಇರಾ ಗ್ರಾಮ ಪಂಚಾಯತ್ ಗುರ್ಕಾರ್ಲು ಪಣೋಲಿ ಬೈಲ್ ದೈವಸ್ಥಾನದ ವಾಸ್ತವ ಮೌಲ್ಯ ಶಾಂತಿಪಲಿಕೆ ಕ್ಷೇತ್ರದ ನಾರಾಯಣ ಶೆಟ್ಟಿ ಕುಡ್ಲದ ತುಂಬುದ ಮೇಯರ್ ಭಾಸ್ಕರ ಮೈಲೆ ಉದ್ಯಮಿ ಅಬ್ದುಲ್ ಖಾದರ್ ಜ್ಯೋತಿ ಪಿಂಟೋ ಚಂದ್ರಹಾಸ ಕರ್ಕೆರ ಭರತ್ ರಾಜ್ ಶೆಟ್ಟಿ ಪ್ರಸಾದ್ ರೈ ಕಂಬಳ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ವೆಂಕಪ್ಪ ಕಾಜವ ಗುರ್ಕಾರ್ಯರು ಬೊಕ್ಕ ಮಾತಾ ಪದಾಧಿಕಾರಿಲು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ದಿತ್ತೊಂಡ್ಯರು. ಈ ಕಂಬಳಡ್ ಗೋಣೆಯರನ್ನು ಗಡುಪುನಿ ಮಾತ್ರ ಶೌರ್ಯ ಧೈರ್ಯ ಆತ್ಮಸ್ಥೈರ್ಯ ಕೊರ್ಪುನಂಚಿನ ಒಂಜಿ ಮಲ್ಲ ಕ್ರೀಡೆ ಒಂದು ನಮ್ಮ ಬದುಕಡ್ ನಮ್ಮ ಜೀವನಡ್ ಬರ್ಪುನಂಚಿನ ಏರು ಪೇರು ನಮ್ಮ ಕೆಸರಡು ಬೂರ್ನಂಚಿನ ಕಂಬಳಡ್ ಬಲಿಪುನಂಚಿನ ಕೋಣೆಯರುದ ಈ ಜೀವನ ಚಕ್ರಡ್ ನಮ್ಮ ಬದುಕಲ ಪುರಾಕ್ಷೇತ್ರದ ಪ್ರಾರ್ಥನಾ ಮಂದಿರಡು ಚರ್ಚ್ ಮಸೀದಿಡಾವಡು ದೇವಸ್ಥಾನಡಾವಡು ಪ್ರಾರ್ಥನೆ ಮಲ್ಪನಿ ದೇವರೇ ಅಂಚಾದ ಪುನಗ ಇಂಚಿನೊಂಜಿ ಸಾಮರಸ್ಯನ ಪುಟ್ಟವನಂಚಿನ ಈ ಕಂಬಳದ ಈ ನರಿಂಗಾನದ ಈ ಪುಣ್ಯದ ಮಣ್ಣಡು ಜಾತಿ ಮತ ಪಂಥ ಭೇದ ಇಜ್ಜಂದೆ ನಮ್ಮ ಪೂರ ಒಂಜೆ ನಮ್ಮ ದೇಹಡು ಉಸಿರಿತ್ತಿನಾಥ ದಿನ ಮುಟ್ಟ ನಮ್ಮ ಬದುಕಿಗೆ ದೇವರ ಆಯುಷ್ಯ ಕೊರ್ನಾಥ ದಿನ ಮುಟ್ಟ ನಮ್ಮ ಒಟ್ಟಾದ ಬದುಕೋಡು ಒಟ್ಟಾದ ಉಪ್ಪೋಡು ಒಟ್ಟಾದ ತಿನ್ನೋಡು ಒಟ್ಟಾದ ಬಾಳೋಡು ಅತ್ಯಂತ ಸಂತೋಷವಾಗ್ತದೆ. 3ನೇ ವರ್ಷದ ನರಿಂಗಾನದ ಕಂಬಳೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ಇವತ್ತು ಐತಿಹಾಸಿಕವಾಗಿ ಈ ಕಂಬಳೋತ್ಸವ ಇಡೀ ಊರ ಜನರ ಕಂಬಳೋತ್ಸವ ಅಂತ ಆಗಿದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಹಮ್ಮಿಕೊಂಡಾಗ ಊರಿಗೆ ಊರು ಬಂದು ಎಲ್ಲರೂ ಕೂಡ ಹಿರಿಯರಿಂದ ಕಿರಿಯರ ತನಕ ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರು ಬಡವರಿಂದ ಶ್ರೀಮಂತರ ತನಕ
ಅತ್ಯಂತ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸರು ಕೂಡ ಸರ್ವರ್ ಕೂಡ ಸೇರಿಕೊಂಡು ಇಡೀ ಊರಿನ ಉತ್ಸವವಾಗಿ ಪರಿವರ್ತನೆ ಮಾಡಿಕೊಳ್ಳುವ ಜೊತೆಯಲ್ಲಿ ಬಹುಶಃ ದೊಡ್ಡ ಕಾರ್ಯಕ್ರಮ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸುವಂತದ್ದು. ಬಹುಶಃ ಬರೇ 3 ವರ್ಷದಲ್ಲಿ ಇವತ್ತು ಈ ಒಂದು ನರಿಂಗಣ ಕಮಲೋತ್ಸವ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಕೀರ್ತಿ ಗಳಿಸಬೇಕಾದರೆ ಅದು ಇಡೀ ಊರವರ ಶ್ರಮ ಮತ್ತು ನಮ್ಮ ಮಂಡಕಮ ಸಮಿತಿಯ ಅಧ್ಯಕ್ಷರ ಮತ್ತು ಸರ್ವ ವಿಶೇಷವಾದ ಇವತ್ತು ಪ್ರಯತ್ನ ಮತ್ತು ನಿಮ್ಮೆಲ್ಲರ ವಿಷಯ ಸಹಕಾರ ಹೇಳಲಿಕ್ಕೆ 12.50 ದೇವರ ಶಕ್ತಿ ಕಮ್ಯಾನಗ ಶಕ್ತಿ ಜಾಗೃತಿ ಮಲ್ಪನವೇ ಬ್ರಹ್ಮಕಲಶ ಪೀಠ ಗಟ್ಟಿ ಮಲ್ಪನವೇ ಅಷ್ಟಬಂಧಾಂದ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತೆರ ಅಳದಂಗಡಿ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ ಮೂಜನ ದಿನ 6 ಸಭಾಲಿಸಡ್ ಆಶೀರ್ವಚನ ಗುರಿಯರ ಬೆಳ್ತಂಗಡಿ ತಾಲೂಕದ ಅಳದಂಗಡಿ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ನಡೆತೊಂದಿತ್ತದ ಮೂಜನೇ ದಿನ ಶುಕ್ರವಾರ ರಾಜ್ಯಸಭಾ ಸದಸ್ಯರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ದೇವಸ್ಥಾನಕ್ಕೆ ಬತ್ತೆರ ಆ ಜಿಲ್ಲಾ ಸೀಮೆದ ಅರಸರ ಡಾಕ್ಟರ್ ಪದ್ಮಪ್ರಸಾದ ಜಿಲ್ಲೆರ ದೇವಸ್ಥಾನದ ಬ್ರಹ್ಮಕಲಶ ಸಮಿತಿದ ಪದಾಧಿಕಾರಿಗಳು ಹೆಗ್ಗಡೆರನ ಕ್ಷೇತ್ರಕ್ಕೆ ಎತ್ಕೊಂಡ್ಯಾರ. ಹೆಗ್ಗಡೆರ ದೇವೇರ್ನ ಇಂಬನಟ್ಟೊಂದು ಪ್ರಸಾದದ ತೊಂಡ್ಯಾರ. ಸಭಾಲಿಸಡು ಬ್ರಹ್ಮಕಲಶ ಸಮಿತಿದ ಕಾರ್ಯಗುರ್ಕಾರ್ಯರ ದೇವೇಂದ್ರ ಹೆಗ್ಡೆ ಕೊಕ್ರಾಡಿ ಕೊಡಂಗಿ ಗುತ್ತು ಮಾತ್ರ ಎಲ್ಲ ಎತ್ಕೊಂಡ್ಯಾರ. ಗುರ್ಕಾರ್ಯ ವಹಿಸ್ತಿನ ಜಿಲಸೀಮೆದ ಅರಸರ ಅಳದಂಗಡಿ ಅರಂತಡೆತ ಡಾಕ್ಟರ್ ಪದ್ಮಪ್ರಸಾದ ಜಿಲ್ಲೆರ ಸುರುತ್ತ ಪಾತಿರ ಪಡೆದ ಅರುವದ ಇಡೀ ಊರಿಗೆ ಬ್ರಹ್ಮಕಲಶದ ಸಂಭ್ರಮ. ದೇವೇರ್ನ ಸಾನ್ನಿಧ್ಯ ಏಪಲ ಒಪ್ಪುಂಡು ನಮ್ಮ ಮನಸ್ಸದ ಸಮಾಧಾನಗೂ ಬ್ರಹ್ಮಕಲಶ ನಡಪಾವುಡು. ಸೋಮನಾಥ ದೇವರ ಆದಿತ್ತನಲ ದೇವಿನ ಸ್ವರೂಪದ ತೂಪನ ಮುಲ್ಪದ ಇಸೆ ಸಾಂದ್ ಪಂಡ್ಯರ. ದುಂಬುದ ವಿಧಾನ ಪರಿಷತ್ ಸದಸ್ಯರ ಹರೀಶ್ ಕುಮಾರ್ ಪಾತಿರ್ದು 17 ವರ್ಷದ ದುಬಕ ಶಿಸ್ತದ ಪುರ್ಲುದ ಕಾರ್ಯಕ್ರಮ ನಡೆತೊಂದುಂಡು. ಶಿಸ್ತು ನಿರ್ಮಲ ಇಂಚ ಪ್ರತಿಯೊಂಜ ಇಟ್ಟ ದುಂಬುಡ್ದು ಇತ್ತದ ಬ್ರಹ್ಮಕಲಶಗೂ ಬಾರಿ ಬದಲಾವಣೆ ಆತನಂದು ಪಂಡ್ಯರ. 1 ಲಕ್ಷ ಬೊಕ 2 ಹೆಚ್ಚು ರೂಪಾಯಿ ಖರ್ಚಿಡು ಸಹಾಯ ಸಹಕಾರ ಕುರ್ನ ಧರ್ಮಾತ್ಮರಿಗೆ ನಡೆತಿನ ಸಮ್ಮನದ ಮರ್ಯಾದೆಡು ರಕ್ಷಿತ್ ಶಿವರಾಮ್, ಸುಮಂತ್ ಕುಮಾರ್ ಜೈನ್, ಪ್ರವೀಣ್ ಕುಮಾರೇಂದ್ರ, ಡಾಕ್ಟರ್ ಶಶಿಧರ ಡೋಂಗ್ರೆ, ಜಯದೀಪ್ ದೇವಾಡಿಗ, ಲಿಂಬಯ್ಯ ದೇವಾಡಿಗ ಮಕ್ಳಿಗೆ ಹೆಗ್ಗಡೆರು ಸಮ್ಮನದ ಮರ್ಯಾದೆ ಮಲ್ತೆರ. ಕಾರ್ಯಗುರ್ಕಾರ್ಯರ ದೇವೇಂದ್ರ ಹೆಗ್ಡೆ ಕೊಕ್ರಾಡಿ, ಪ್ರಧಾನ ಕಾರ್ಯಂತರ ನಿತ್ಯಾನಂದ ಶೆಟ್ಟಿ ಬೊಕ ಪ್ರಧಾನ ಸಂಚಾಲಕರ ಶಿವಪ್ರಸಾದ ಜಿಲ್ಲೆರಿಗೆ ಹೆಗ್ಗಡೆರೆ ಸೇಸ ಸಮ್ಮನದ ಮರ್ಯಾದೆ ಮಲ್ತೆರ. ಸಾಹಿತಿ ಮಂಜುನಾಥ ಭಟ್ ಅಂತರ ಬರೆಯನ ಅಜಿಲ ನಡಾವಳಿ ಪನ್ಪುನ ಬೂಕುದ ರಡ್ಡು ಸಂಚಿ ಬುಕ್ಕನು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬಿಡುಗಡೆ ಮಲ್ತೆರ. ಸಮಿತಿ ತಲೆಕ್ಕೊಡು ಹೆಗ್ಗಡೆರೆಗೆ ಸಮ್ಮನದ ಮರ್ಯಾದೆ ಮಲ್ತೆರ. ಪ್ರಗತಿ ಬಂಧು ಸ್ವಸಹಾಯ ಒಕ್ಕೂಟ ಬೆಳ್ತಂಗಡಿ ತಾಲೂಕು ಸಮಿತಿ ದಕ್ಲು ಹೆಗ್ಗಡೆರಿಗೆ ಸಮ್ಮನದ ಮರ್ಯಾದೆ ಮಲ್ತೆರ. ವೀರೇಂದ್ರ ಹೆಗ್ಗಡೆರ ಆಶೀರ್ವಚನ ಕೊಡ್ದು ದೇವರನ ಶಕ್ತಿ ಕಮ್ಮಿ ಅನಗ ಶಕ್ತಿ ಜಾಗೃತಿ ಮಲ್ಪುನವೇ ಬ್ರಹ್ಮಕಲಶ ಅಸುತ್ತ ಅಂಡ ಐನು ಶುದ್ಧ ಮಲ್ಪುಂಡು ಅಷ್ಟಬಂಧ ಬಂಡ ಪೀಠ ಗಟ್ಟಿ ಮಲ್ಪುನು ಗ್ರಾಮಾಭಿವೃದ್ಧಿ ಯೋಜನೆ ಊರ್ದಕುಲ್ ಸೇರ್ದು 14,000 ದೇವಸ್ಥಾನಲೆಯನ್ನು ಶುದ್ಧ ಮಲ್ತೊಂದುಲ್ಲೇರ್ ಪಂಡ ನಿರ್ಮಲ ಮಲ್ತೊಂದುಂಡು. ಪಿದೈದ ನಿರ್ಮಲ ನಿಕ್ಲು ಮಲ್ಪುವರ್ ಉಲೈದ ನಿರ್ಮಲ ಪುರೋಹಿತರ್ ಮಲ್ಪೇರಂದು ಹೆಗ್ಗಡೆರ್ ಪಂಡ್ಯರ. ಬ್ರಹ್ಮಕಲಶ ಸಮಿತಿ ಪದಾಧಿಕಾರಿಗಳು ಈ ಪೊರ್ತುಡಿತ್ತರ. ಜನವರಿ 12 ತಾರಕಾಂಡ ಓರ್ಮ ರಡ್ಡೇಕ್ ಶ್ರೀ ಸೋಮನಾಥೇಶ್ವರಿ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ಅಟ್ಟಣೆ ಆದುಂಡು. ಇನಿ ಎಂಕಲ್ನ 60 ಇಡೀ ಊರಿಗೆ ಒಂಜಿ ಸಂಭ್ರಮದ ಒಂಜಿ ದಿನ ದೇಪಂಡ ಸುಮಾರು 16 ವರ್ಷ ಬುಡ್ದು ನಮ್ಮನ ದೇವೇರ್ನ ಸಾನ್ನಿಧ್ಯ ಒಂಜಿ ದೈತಾನ ಚ್ಯುತಿ ಬತ್ತಿತ್ತಿನ ಸರಿ ಮಲ್ಪುಡು ಐದು ಬೊಕ್ಕ ದೇವೇರ್ನ ಸಾನ್ನಿಧ್ಯ ವೃದ್ಧಿ ದೇವರಿಗೆ ಸಾನ್ನಿಧ್ಯ ಏಪಲ ವೃದ್ಧಿಂದಾಲ ಇಜ್ಜಿ ಏಪಲ ನಮಗೆ ಸಾನ್ನಿಧ್ಯ ಇಪ್ಪುಣರಿಗೆ ಅಣ್ಣ ನಮ್ಮನೊಂಜಿಗೆ ಮನಸ್ಸು ಸಂತೋಷಕ್ಕೋಸ್ಕರ ನಮ್ಮೊಂಜಿ ಬ್ರಹ್ಮಕಲಶ ಮಲ್ಪುಣ ಒಂಜಿ ನಡತೊಂದು ಬತ್ತಿನ ಪದ್ಧತಿ. ಇನಿ 1462 ಇಸ್ವಿಡು ಸುಮಾರು ಆ ಇಸ್ವಿದ ಅಂದಾಜಿಡು ಈ ದೇವೇರ್ ಮೂಲ ಪ್ರತಿಷ್ಠೆ ಆತನಿಗೆ ಈ ಅರಸುಲ್ ನಕ್ಲ ಅಂಚಿಂಚಿ ಪೋನಾಗ ಈ ದೇವೇರ್ನ ಕಲಶ ರೂಪದ ದೇವರು ಒಂದು ವಿಶೇಷ ಶಕ್ತಿ ಒಂಜಿ ವಿಶೇಷವಾಯಿನ ಸಾನ್ನಿಧ್ಯ ಮೂಲು ದೇವಂಡ ಓಲ್ಲ ಇಂಚಿನ ಒಂಜಿ ಸಾನ್ನಿಧ್ಯ ತೋರ್ತಿಕ್ಕುನ ಮಾತ್ರೆಗೆ ಬಾರಿ ಕಮ್ಮಿ ಪುದರ್ ಸೋಮನಾಥ್ ದೇವರೊಂದು ಇತ್ತಿನಲ್ಲ ಸಾನ್ನಿಧ್ಯ ಎಂಕ್ಲು ದೇವಿನ ರೂಪಡಿನ ಆರಾಧನೆ ಮಲ್ತು ಬರ್ಪುಣಂಚಿನ ಒಂಜಿ ವಿಶೇಷ ವಂಚಿನ ಒಂಜಿ ಸಾನ್ನಿಧ್ಯ ಒಂದು. ಇನಿ ಈ ಒಂಜಿ ಬ್ರಹ್ಮಕಲಶೋತ್ಸವವನ್ನು ನಮ್ಮ ತೂಣುದಾಂಡ ಈ ಒಂಜಿ ಪೊರ್ಲುದ ವಾತಾವರಣಡು ಶಿಸ್ತುಡು ಬಾರಿ ಪೊರ್ಲುದ ಕಾರ್ಯಕ್ರಮ ಒಂದುಂಡು. 17 ವರ್ಷದ ದುಂಬುದ ಬ್ರಹ್ಮಕಲಶೋತ್ಸವ ಆ ರೀತಿ ಆದೀಪು ಮಾಡಿದ್ರೆ ನಿಕ್ಲೆ ಹೆಚ್ಚಿನಕ್ಲು ಪೂರಾಯಿಟ್ಟು ಪಾಲ್ಪಡೆಯನಕ್ಲು ಮಾತೆರ್ಗಳ ನಿಕ್ಲೆ ಗೊತ್ತುಂಡು. ಐಡ್ದಲ ನಮ್ಮ ಒಂಜಿ 17 ವರ್ಷಕ್ಕೆ ಪಿರಪೋಂಡ 16 ವರ್ಷಕ್ಕೆ ಪಿರಪೋಂಡ ಒಂಜಿ 30 ವರ್ಷದ ದುಂಬುದ ಬ್ರಹ್ಮಕಲಶೋತ್ಸವ ಅತ್ತಂದಾಂಡ
ದೇವಸ್ಥಾನದ ಜಾತ್ರೆ ವಾ ರೀತಿ ನಡೆದು ಇಂತಿನ ಮನ್ಬಲ ನಮ್ಮ ತೆರಿ ಒಂದಾಗಲಿ ಅಪಗದ ಬ್ರಹ್ಮಕಲಶೋತ್ಸವ ದೇವಸ್ಥಾನದ ಜಾತ್ರೆಗಳ ಇನಿ ನಡಪುನ ಬ್ರಹ್ಮಕಲಶೋತ್ಸವ ಅತನ ಜಾತ್ರೆಗೆ ಭಾರಿ ವ್ಯತ್ಯಾಸ ಜನಕ್ಕಳ ಭಾರಿ ಬದಲಾವಣೆ ಆತನು ಮಾರ್ಪಾಡು ಆತನು ಭಕ್ತಿ ಜಾಸ್ತಿ ಆತನು ಶುಚಿತ್ವ ಕೊರಡು ಅವೇನೇ ಈ ಒಂಜಿ ಸಂದರ್ಭವನ್ನು ನಮ್ಮ ಭಾರಿ ಪಾವಿತ್ರ್ಯವಾದ ಪುಣ್ಯ ಕಾರ್ಯಕ್ರಮವನ್ನು ನೆರವೇರಿಸಲು ಒಂಜಿ ಮನಸ್ಸು ಜನಗಳಿಗೆ ಬತ್ತಗಂಡು ಮೂಲು ಅರಸಲು ಏಕ ಸೋಮನಾಥೇಶ್ವರಿ ದೇವರಿಗೆ ಅಷ್ಟಬಂಧ ಬ್ರಹ್ಮಕಲಶರು ಮಾಲ್ತೊಂದಿರ ಒಂಜಿ ಲೆಕ್ಕೋಡು ಶಕ್ತಿ ಕಮ್ಮಿ ಏನಾಗ ಶಕ್ತಿ ಜಾಗೃತಿ ಮಾಡ್ಕೊಂಡು ಕೆಲಸನೇ ಈ ಬ್ರಹ್ಮಕಲಶ ಬಡೋದಾಯ್ತಾ ಇವರ ಅಶುದ್ಧಿಯಲ್ಲಿ ಪೂರ ತೆದ್ದು ಶುದ್ಧ ಮಾಡ್ಕೊಂಡು ಕೆಲಸ ಶುದ್ಧ ಅಶುದ್ಧಿ ಇಂಚಿನ ಆಪಣ ಅಶುದ್ಧಿ ಹೆಚ್ಚಿನ ಆಪಣ ಬಂಡ ತೆರೆದ ಪುರೋಹಿತರ ಆಚಾರ್ಯ ಶಿಷ್ಯರ ಭಕ್ತರ ಮಾಡ್ಕೊಂಡು ಅನೇಕ ತಪ್ಪುಲಿದ್ದನ ಆ ತಪ್ಪಲು ಪೂರ ಶೇಖರಣೆ ಅವನು ಹೋಗ್ಬಿಡು ದೋಷ ಬರ್ಕೊಂಡು ಆ ದೋಷಗಳನ್ನು ಪೂರ ಪರಿಹಾರ ಮಾಡ್ಕೊಂಡು ಕೆಲಸನ ಮೂಲಿತ ಪುರೋಹಿತರ ಮಾಲ್ತೊಂದಲ್ಲೇ ನಮ್ಮ ಪಿದಾಯಿತ ಮಾಲ್ತೊಂದಲ್ಲ ಈ ದಿನ 4 ದಿನಟ್ಟು 10ನೇ ತಾರೀಕು 14ನೇ ತಾರೀಕದಲ್ಲ ಎಂಗ್ಳು ಸರ್ 14,000 ದೇವಸ್ಥಾನ ಸ್ವಚ್ಛತೆ ಮಾಲ್ತೊಂದಲ್ಲ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮೂಲಕ 14,000 ದೇವಸ್ಥಾನ ಪೂರ ದೇವಸ್ಥಾನ ಭೂತಾಲಯ ಪಕ್ಕ ಭಜನಾ ಮಂದಿರ ಪೂರ ಸ್ವಚ್ಛ ಆವೊಂದುಂಡು ನಿಕ್ಲು ಊರ್ದಾಕ್ಲು ಪೂರ ಬೋದು ಮಾಲ್ತೊಂದಲ್ಲ ಆಯಾ ಊರ್ದಾಕ್ಲು ಆ ಊರ್ದು ದೇವಸ್ಥಾನ ಸ್ವಚ್ಛ ಮಾಡ್ಬಿಟ್ಟು ಬಂದು ಪುನಃ ಈ ಸಂದೇಶ ನಿಂಗೆ ಕೊರೋದಿಲ್ಲ ಅಂಚನೆ ಮಾಲ್ತೊಂದಲ್ಲೇ ಕುಡ್ಲದ ಸೆಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ನಿಲೆಟ್ ಜನವರಿ 15-17 ಮುಟ್ಟ ಸಂಸ್ಥೆದ LF ರಸ್ಕಿನ ಸಭಾಂಗಣಡು 3 ದಿನದ ಅಂತಾರಾಷ್ಟ್ರೀಯ ಸಮ್ಮೇಳನ ಒಂದೇರ ಕುಡ್ಲದ ಸೆಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿ ಧರ್ಮಗುರು ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಕುಡ್ಲಡ್ ಸುದ್ದಿಕುಟ್ಟಡ್ ಪಾತಿರ್ದ ಸಂಸ್ಥೆದ ಸ್ಕೂಲ್ ಆಫ್ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ದ ನಿಲೆಟ್ ಜನವರಿ 15-17 ವಿಶ್ವವಿದ್ಯಾನಿಲಯ LF ರಸ್ಕಿನ ಸಭಾಂಗಣಡು ಸುಸ್ಥಿರ ಅಭಿವೃದ್ಧಿ ಉದ್ದೇಶಲು ಊರ್ದ ರಾಷ್ಟ್ರೀಯ ಬಕ ಲೋಕದ ಕಿರಿಯರನ ಸೇರಿಗೆ ಬಗೆಟ್ 3 ದಿನದ ಅಂತಾರಾಷ್ಟ್ರೀಯ ಸಮ್ಮೇಳನ ಒಂದೊಂದು ಪಂಡ್ಯರ ಸಮ್ಮೇಳನಡು ಊರುದ ರಾಷ್ಟ್ರೀಯ ಲೋಕದ ಕಿರಿಯರನ ಎಂಚ ಒಟ್ಟು ಸೇರಾವಲಿ ಬಕ ರಾಷ್ಟ್ರೀಯ ಕಾರ್ಯತಂತ್ರಲೆನ ಲೋಕದ ಚೌಕಟ್ಟಲೆನ ಒಟ್ಟುಗು ಜೋಡ್ಸಾಯರೆ STGದ ಅನುಷ್ಠಾನದೊಟ್ಟುಗು ಒಂಜಾಪುನ ಹೆಚ್ಚ ಮಲ್ಪನೆತ ಮಿತ್ತು ಚರ್ಚೆ ನಡಪರುಂಡೊಂದು ಪಂಡ್ಯರ ಕಾರ್ಯಕ್ರಮಟು ಮಲ್ಲಪಿನರ ದ ಥಿಂಕ್ ಲೀಫ್ ಟೆಕ್ನಾಲಜೀಸ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ದ ತಾಪಕಿರ್ಬಕ CEO ವಿಘ್ನೇಶ್ ಹೆಬ್ಬಾರ್ ಪಾಲ್ದಿತ್ತುನ್ವೆರ ಜಾಪಾನ್ದ ಸೀಸನ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ KT ಮಾಟ್ಸುಯಿ ಮುಖ್ಯ ಭಾಷಣ ಮಲ್ಪುವೆರ ಪರಿಸರ ತಜ್ಞರ ಡಾಕ್ಟರ್ ಶೋಭಾ ರೆಡ್ಡಿ ಸೆಮಿನಾರ್ ನಡಪಾದು ಕೊರ್ಪೆರಂದ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಪಂಡೆರ ಸಂಚಾಲಕಿ ಡಾಕ್ಟರ್ ಲವೀನಾ ಲೋಬೋ ಡಾಕ್ಟರ್ ಶಾಲಿನಿ ಆಳ್ವಾ PRO ಚಂದ್ರಕಲಾ ರಾವ್ ಸುದ್ದಿ ಕೊಟ್ಟೊಡಿತ್ತೇರ. This 3 days international conference on sustainable development goals, confluence of local, national and global actions. It is organized by the School of Arts and Humanities, St. Aloysius, deemed to be university. It is on 15th, 16th and 17th of January 2025. It is sponsored by Indian Council of Social Science Research, ICSSR, New Delhi, and we have got international academic partners, Sophia University, Tokyo, Japan, SUNY Cortland, New York, USA, and University of Catholic University of Valencia, Spain. ಕುಡ್ಲದ ಡೊಂಗರಕೆರೆ ಶ್ರೀ ವೆಂಕಟರಮಣ ದೇವಸ್ಥಾನದ ಶುಕ್ರಾರ ವೈಕುಂಠ ಏಕಾದಶಿದ ಆಚರಣೆ ಭಾರಿ ಗೌಜಿಡ್ ನಡೆತಂಡ ನಾಮತ್ರಯ ಮಹಾಮಂತ್ರಯಜ್ಞ ಪುಷ್ಪಯಾಗದ ಪೂತ ಮೆರವಣಿಗೆ ಪುಷ್ಪಯಾಗ ನಡಪಾಯರ ಶುಕ್ರಾರ ವೈಕುಂಠ ಏಕಾದಶಿದ ಆಚರಣೆ ಶ್ರೀ ಮಹಾವಿಷ್ಣು ದೇವರನ ಬಕ ವೆಂಕಟರಮಣ ದೇವಸ್ಥಾನಲೇಡ ಭಾರಿ ಸಂಭ್ರಮ ನಡೆತಂಡ ಕುಡ್ಲದ ಡೊಂಗರಕೆರೆ ಶ್ರೀ ವೆಂಕಟರಮಣ ದೇವಸ್ಥಾನಡು ವೈಕುಂಠ ಏಕಾದಶಿ ಭಾರಿ ಗಡ್ದಡ್ ಗೌಜಿಟ್ ನಡೆತಂಡ ದೇವರನ ಸಾನ್ನಿಧ್ಯಡು ಚೈತನ್ಯಾಭಿವೃದ್ಧಿ ಬಕ ಲೋಕ ಕಲ್ಯಾಣ ಪ್ರಾಪ್ತಿದ ಸಂಕಲ್ಪದ ಒಟ್ಟುಗು ನಾಮತ್ರಯ ಮಹಾಮಂತ್ರ ಜಪಯಜ್ಞ ಪುಷ್ಪಯಾಗ ಅಷ್ಟಾವಧಾನ ಸೇವೆ ಅಟ್ಟಣೆ ಮಲ್ತದಿತ್ತರ ಪುಲ್ಯಕಾಂಡೆ ಸುಪ್ರಭಾತ ಸೇವೆ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ನಾಮತ್ರಯ ಮಹಾಮಂತ್ರ ಜಪಯಜ್ಞ ಮಧ್ಯಾಹ್ನದ ಮಹಾಪೂಜೆ ಆದ ಬಯ್ಯಗ ಡೊಂಗರಕೆರೆ ಕಟ್ಟೆಡ್ದ ವೆಂಕಟರಮಣ ದೇವಸ್ಥಾನಗೂ ಪುಷ್ಪಯಾಗದ ಪೂತ ಮೆರವಣಿಗೆ ನಡೆತಂಡ ದೇವಸ್ಥಾನದ ರಥಬೀದಿ ಪೂಬೊಕ್ಕ ದೈಕ್ಲೆಡ್ದ ಪರಿಸರ ಉಮೇದಡು ಸಿಂಗಾರಾದಿತ್ತಂಡ ಪೂತ ಮೆರವಣಿಗೆ ಬತ್ತಿನೆಡ್ದು ಬೊಕ್ಕ ಪುಷ್ಪಯಾಗ ಬೊಕ್ಕ ಅಷ್ಟಾವಧಾನ ಸೇವೆ ನಡೆತಂಡ ರಾತ್ರಿ ಮಹಾಪೂಜೆ ನಡಪಾದ ಭಕ್ತರಿಗೆ ಪ್ರಸಾದ ಬೊಕ್ಕ ದೈಕ್ಲೆನ್ ಪಟ್ಟಿಯರ ಡೊಂಗರಕೆರೆ ವೆಂಕಟರಮಣ ದೇವಸ್ಥಾನದ ಭಕ್ತರು ಊರು ಪರ ಊರ್ಲೆನ ಭಕ್ತರು ಪಾಲ್ದಿತ್ತೊಂಡ್ಯರ
ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಿರ ಈ ಪೊರ್ತುಡು ಬತ್ತದ ಪ್ರಸಾದದ ತೊಂಡೆರ ದೇವಸ್ಥಾನದ ಆಡಳಿತ ಟ್ರಸ್ಟಿ ಪ್ರವೀಣ್ ಶೇಟ್ ನಾಗ್ವೇಕರ್ ಬೋಳರ ಟ್ರಸ್ಟಿ ಲೈನ ವಿನಾಯಕ ಶೇಟ್ ಸಾಯಿದತ್ ನಾಯಕ್ ಸಂಚಾಲಕರು ಗಣೇಶ್ ಪ್ರವೀಣ್ ನಾಗ್ವೇಕರ್ ಇತದ ಧಾರ್ಮಿಕ ಮಾತಾ ಕಾರ್ಯಕ್ರಮಲು ಮೂರ್ದು ಬತ್ತಂಡ. श्रेष्ठाय नमः ओम प्रजापतये अनुत्तमाय नमः ओम दुराधर्षाय नमः ओम कृतज्ञानः ओम यमाय नमः ओम वेद्याय नमः ओम संधात्रे नमः ओम संधिमते नमः ओम स्थिराय नमः ओम अजाय नमः नमः ओम प्रतापनाय नमः ओम वृद्धाय नमः ताय नमः ओम पद्मिने नमः ओम पद्मनिभेक्षणाय नमः ओम महीधराय नमः ओम उदीर्णाय नमः ओम सर्वतश्चक्षुषे नमः महाहविषे नमः ओम स्तव्याय नमः ओम अमानिने नमः ओम मानदाय नमः. वेंकटरमणनु भेदवमाडनु गोविंद 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 वेदवेद्यनु वेंकटरमणनु विष्णु पाहि 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 विष्णु विष्णु पाहि पाहि विष्णु इति विष्णु. ಜಾತಿ ಸಂಘಟನೆ ಗಟ್ಟಿ ಮಲ್ಪನೆತ ಒಟ್ಟುಗು ಹಿಂದೂ ಸಮಾಜ ಗಟ್ಟಿ ಮಲ್ಪನ ಮುಖ್ಯ ಅಂದ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಬಿ ಪುತ್ತೂರು ಪಂತ್ಯರ ಅಂಬಲಪಾಡಿದ ಉಡುಪು ಜಿಲ್ಲಾ ಸವಿತಾ ಸಮುದಾಯ ಭವನಡು ನೆತ್ತಿರ ಪರೀಕ್ಷಾ ಕೇಂದ್ರ ಸವಿತಾ ಡಯಾಗ್ನೋಸ್ಟಿಕ್ ಸೆಂಟರ್ ಉದಿಪನಲೆಸಿದ 6 ಪಾತಿರಿಯರು. ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ನೆಲೆಟ್ ಅಂಬಲಪಾಡಿ ರಾಜಮಾರ್ಗ ಅಶ್ಪತಾಜೆಯ ಮಟ್ಟ ಒಡಿಪು ಜಿಲ್ಲಾ ಸವಿತಾ ಸಮಾಜ ಸಮುದಾಯ ಭವನಡು ಹೊಸತಾದ ನೆತ್ತಿರ ಪರೀಕ್ಷೆದ ಕೇಂದ್ರ ಸವಿತಾ ಡಯಾಗ್ನೋಸ್ಟಿಕ್ ಸೆಂಟರ್ ಶುರುವಾತಂಡ. ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಎಚ್ ಅಶೋಕ್ ಸವಿತಾ
ಡಯಾಗ್ನೋಸ್ಟಿಕ್ ಸೆಂಟರ್ ಉದಿಪನ ಮಲ್ತದ ಎಡ್ಡೆಪ್ಪು ಬಯಕಿಯರ ಮಲ್ಲಬಿನ್ಯರ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಬಿ ಪುತ್ತೂರು ಪಾತಿರ್ದು ಜಾತಿ ಸಂಘಟನೆ ಗಟ್ಟಿ ಮಲ್ಪನೆತ ಒಟ್ಟುಗು ಹಿಂದೂ ಸಮಾಜ ಗಟ್ಟಿ ಮಲ್ಪನವುಲ ಮುಖ್ಯ ಸವಿತಾ ಸಮಾಜ ಇಲ್ಲಿಯ ಸಮುದಾಯ ಆದಿತ್ತಂಡಲ ಸಮುದಾಯ ಬೊಕ್ಕ ದೇಶವು ತನ್ನನೇ ಕೊಡುಗೆ ಕೊರೊಂದಿತ್ತದ ದೇಶಭಕ್ತ ಸಮಾಜ ಆದುಂಡೊಂದು ಪಂಡೆರ ಸವಿತಾ ಸಮಾಜ ವಿವಿಧ ದೇಶ ಸೌಹಾರ್ದ ಸಹಕಾರಿ ಸಂಘದ ಗುರುಕಾರ್ಯರ ನವೀನ್ ಚಂದ್ರ ಭಂಡಾರಿ ಮಣಿಪಾಲ ಗುರುಕಾರ್ಯ ವಹಿಸಿದ ಪಾತಿರಿಯರ ನಗರಸಭೆ ಸದಸ್ಯರ ಹರೀಶ್ ಶೆಟ್ಟಿ ರಾಯಚೂರು ಜಿಲ್ಲಾ ಸವಿತಾ ಸಮಾಜದ ಗುರುಕಾರ್ಯರ ವಿಜಯ ಭಾಸ್ಕರ ಇಡಗಿ ದಕ್ಷಿಣ ಕನ್ನಡ ಜಿಲ್ಲಾ ಸವಿತಾ ಸಮಾಜ ಗುರುಕಾರ್ಯರ ಆನಂದ ಭಂಡಾರಿ ಉಡುಪಿ ಜಿಲ್ಲಾ ಸವಿತಾ ಸಮಾಜ ಗುರುಕಾರ್ಯರ ವಿಶ್ವನಾಥ ಭಂಡಾರಿ ಜಿಲ್ಲಾ ಪರಿಯಾಳ ಸಮಾಜ ಸುಧಾರಕ ಸಂಘದ ಜಿಲ್ಲಾ ಗುರುಕಾರ್ಯರ ಶಂಕರ ಸಾಲ್ಯಾನ್ ಭಂಡಾರಿ ಸಮಾಜ ಸಂಘದ ಗುರುಕಾರ್ಯರ ಗುರುದಾಸ್ ಭಂಡಾರಿ ಜಿಲ್ಲಾ ಸವಿತಾ ಸಮಾಜ ಪ್ರಧಾನ ಕಾರ್ಯಂತರ ಸದಾಶಿವ ಬಂಗ್ಯರ ಉಡುಪಿ ತಾಲೂಕು ಸವಿತಾ ಸಮಾಜ ಗುರುಕಾರ್ಯರ ರಾಜು ಭಂಡಾರಿ ಕಿನ್ನಿಮೂಲ್ಕಿ ಸೌಹಾರ್ದ ಸಹಕಾರ್ಯದ ಸಿಇಒ ಮಾಲತಿ ಅಶೋಕ ಭಂಡಾರಿ ಕಾರ್ಯಕ್ರಮಟ್ಟು ಪಾಲ್ಗೊಂಡರು. ಅಂಬಲಪಾಡಿ ಮತ್ತು ಸುತ್ತಮುತ್ತಿನ ಜನರಿಗೆ, ಯಾಕಂದರೆ ವೈದ್ಯರು ಇದ್ರ ಜೊತೆಯಲ್ಲಿ ಕೆಲವೊಂದು ಸೈನ್ಸು ಸಿಂಪ್ಟಮ್ಸು ನಾವು ನೋಡ್ತೀವಿ, ಅದನ್ನು ನಾವು ಕೋರಿಲೇಟ್ ಮಾಡುವುದು ಪ್ರಯೋಗಾಲಯದ ವರದಿ ಮೇಲೆ. ಹಾಗಾಗಿ ಇವತ್ತು ಇದನ್ನು ಉದ್ಘಾಟಿಸಿದ್ದೇನೆ. ಅಂಬಲಪಾಡಿ ಮತ್ತು ಸುತ್ತಮುತ್ತಲಿನ ಜನರಿಗೆ ಇದರ ಸದುಪಯೋಗ ಆಗಲಿ. ರೋಗ ನಾನು ವೈದ್ಯನಾಗಿ ಕಾಯಿಲೆ ಜಾಸ್ತಿಯಾಗಿ ಅಂತ ಹೇಳಲಿಕ್ಕಾಗಲ್ಲ. ಈಗ ಆಲ್ರೆಡಿ ತಮಗೆ ಗೊತ್ತಿದೆ HMPV ಅಂತ ಒಂದು ವೈರಸ್ ಬಂದಿದೆ. ಇದ್ರ ಬಗ್ಗೆ ಈಗ ಆಲ್ರೆಡಿ ಝೂಮ್ ಮೀಟಿಂಗ್ ಆಗಿದೆ. ಇದಕ್ಕೆ ಕೋವಿಡ್ನಲ್ಲಿಯೂ ನಾವು ತತ್ತರಿಸಿದವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಕೋವಿಡ್ ನೋಡಲ್ ಅಧಿಕಾರಿಯಾಗಿಯೂ ಕೆಲಸ ನಿರ್ವಹಿಸಿದವನು. ಇದು ಒಂದು ಸಾಮಾನ್ಯ ವೈರಸ್ಸು. 2001ರಲ್ಲೇ ಇದು ನೆದರ್ಲ್ಯಾಂಡಲ್ಲಿ ಪತ್ತೆ ಆಗಿದೆ. ಇದು ಕೋವಿಡಿನ ಸಿಂಪ್ಟಮ್ಸೇ ಇರುತ್ತೆ. ಹಾಗಾಗಿ ಇದಕ್ಕೇನು ಸ್ಪೆಷಲ್ ಟ್ರೀಟ್ಮೆಂಟು ಇಲ್ಲ. ಹಾಗಾಗಿ ಈಗ ನಮಗೆ ಇನ್ಸ್ಟ್ರಕ್ಷನ್ಸ್ ಹೇಗಿದೆ ಅಂದರೆ, ಖಾಸಗಿ ಪ್ರಯೋಗಾಲಯದಲ್ಲಿ ಇದ್ರ ಬಗ್ಗೆ ಏನು ಟೆಸ್ಟ್ ಮಾಡುವ ಅಗತ್ಯ ಇಲ್ಲ. ಹಾಗಾಗಿ ನಾವು ಏನು ಕೇಸು ಇದು ಬೇಕೋ ಅದಕ್ಕೆ ಸರ್ಕಾರದ ಮಾನದಂಡ ಇದೆ, ಅದರ ಪ್ರಕಾರ ಪರೀಕ್ಷೆಗೆ ಒಳಪಡಿಸ್ತೇವೆ. ಹಾಗಾಗಿ ಇವತ್ತು ಸವಿತಾ ಸಮಾಜ ಹಾಕ್ಕೊಂಡಂಥ ಅತ್ಯುತ್ತಮ ಕಾರ್ಯಕ್ರಮ ಜನೋಪಯೋಗಿ ಆಗಿ ಅಂತ ಇದ್ದವನು ಇರ್ತಾನೆ, ಖಾಸಗಿಗೆ ಹೋಗ್ತಾನೆ. ನಾನು ಸರ್ಕಾರಿ ವೈದ್ಯನಾಗಿ ಹೇಳ್ತಾ ಇರುವಂಥದ್ದು, ಏನೂ ಇಲ್ಲದಿದ್ದವನು ಬಂದಾಗ ಕನ್ಸೆಷನ್ನಲ್ಲಿ ತಾವು ಸವಿತಾ ಸಮಾಜದವರು ಮಾಡಿ ಜನರ ಆರೋಗ್ಯ ರಕ್ಷಣೆಯಲ್ಲಿ. ಇವತ್ತು ನಮ್ಮದು ದಕ್ಷಿಣ ಕನ್ನಡ ಉಡುಪಿ ಅಂದರೆ PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಇಲ್ಲಿ 70% ಜನ ರೋಗಿಗಳು ಖಾಸಗಿಗೆ ಹೋಗ್ತಾರೆ, 30% ನಮ್ಮ ಪ್ರೈವೇಟಿಗೆ ಬರ್ತಾರೆ. ಹಾಗಾಗಿ ಜನರ ಮೇಲೆ ಕರುಣಾಮಯಿಯಿಂದ ಸೇವೆಯನ್ನು ಕೊಟ್ಟು ಒಂದು ಉತ್ತಮ ಪ್ರಯೋಗಾಲಯ ಆಗಿ ಮುಂದಿನ ದಿನಗಳಲ್ಲಿ ಮೂಡಿ ಬರಲಿ ಅಂತ ಹಾರೈಸ್ತಾ, ಸವಿತಾ ಸಮಾಜದ ಎಲ್ಲ ಪ್ರಮುಖರಿಂದ ಇವತ್ತು ಒಂದು ಟಿಶ್ಯೂ ಕೈಗಾರಿಕಾ ಘಟಕ ಉದ್ಘಾಟನೆ ಆಗಿದೆ. ಅದಕ್ಕೆ ಶುಭವನ್ನು ಹಾರೈಸ್ತೇನೆ. ಮನೆ ಶಾಸಕರು ಬಂದಿದ್ದರೆಲ್ಲ ಪ್ರಮುಖರ ಒಂದು ಅಭಯಹಸ್ತದಲ್ಲಿ ಉದ್ಘಾಟನೆಗೊಂಡಂತಹ ಈ ಟಿಶ್ಯೂ ಘಟಕಕ್ಕೆ ಆ ಭಗವಂತ ಪಡವಿಗೊಡೆಯ ಶ್ರೀಕೃಷ್ಣದೇವರು ಉತ್ತಮ ವ್ಯಾಪಾರ ಬಿಸ್ನೆಸ್ಸನ್ನು ಕೊಡೋ ಮುಖಾಂತರ ಅದು ಸಮೃದ್ಧಿಯಾಗಲಿ, ಆ ಮುಖಾಂತರ ಜನರಿಗೆ ತಲುಪಲಿ, ಹಾಸ್ಪಿಟಲ್ನ ಎಲ್ಲ ಏನು ಅಲ್ಲಿರ್ತಕ್ಕಂಥ ಎಲ್ಲದಕ್ಕೂ ಅದು ಉಪಯೋಗ ಆಗುವಂತಾಗಲಿ ಅನ್ನೋಂಥ ವಿಚಾರದೊಂದಿಗೆ ಈಗ ಉದ್ಘಾಟನೆ ಆದಂಥ ಡಯಾಗ್ನೋಸ್ಟಿಕ್ ಸೆಂಟರ್ ಇಲ್ಲಿ ಕೂಡ ಯಾವ ರೀತಿ ಅಂದರೆ ರಕ್ತದ ಪರೀಕ್ಷೆಯನ್ನು ಮಾಡೋ ಮುಖಾಂತರ ಜನರಿಗೆ ರೋಗ ಬರುವಂಥದ್ದು ಸಹಜ. ನಾವು ದೇವರ ಹತ್ರ ಪ್ರಾರ್ಥನೆ ಅಂದರೆ ರೋಗ ಬರಬಾರ್ದಂತ. ಅದು ಬರೋ ರೋಗಕ್ಕೆ ಯಾವ ರೀತಿ ಅದನ್ನು ತಡೆಗಟ್ಟಬೋದು ಅನ್ನುವಂಥದ್ದನ್ನು ರಕ್ತ ಪರೀಕ್ಷೆ ಮುಖಾಂತರ ಮಾಡ್ಬೋದು. ಈಗ ಕೆಲವು ಸಲ ಬೇರೆ ಬೇರೆ ಈಗಿನ ಒತ್ತಡದ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರ್ತದೆ. ಆ ಕಾರಣಕ್ಕೋಸ್ಕರ ಇವತ್ತು ಉದ್ಘಾಟನೆ ಆದಂತಹ ಈ ಡಯಾಗ್ನೋಸ್ಟಿಕ್ ಸೆಂಟರ್ ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ, ನುರಿತ ಇಲ್ಲಿರ್ತಕ್ಕಂಥ ಕೆಲಸ ಮಾಡುವಂಥ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅಂದರೆ ಅವರ ಕೆಲಸ ಕಾರ್ಯಕ್ಕೆ ಆ ಭಗವಂತ ನಾಗೇಶ್ವರ ದೇವರು ಶಕ್ತಿಯನ್ನು ಕೊಡಲಿ, ಆ ಮುಖಾಂತರ ಜನರ ಕಷ್ಟಕ್ಕೆ ಸ್ಪಂದಿಸುವಂತಾಗಲಿ, ರೋಗವನ್ನು ಪತ್ತೆ ಹಚ್ಚುವ ಮುಖಾಂತರ ರೋಗಕ್ಕೆ ಸರಿಯಾದ ಚಿಕಿತ್ಸೆ ಕೂಡ ಸಿಗುವಂತಾಗಲಿ, ಆ ಮುಖಾಂತರ ಪ್ರತಿಯೊಬ್ಬ ರೋಗಿಗೂ ಕೂಡ ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಈ ಶುಭಾರಂಭಗೊಂಡಂತಹ ಇದಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಕುಡ್ಲದ ಬಿಜಯ ಕಾಪಿಕಾಡ್ದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಜೋಕ್ಲೆಗ್ ಯೋಗ ಕಲ್ಪವನ ಬೊಕ ಬಡವೇರು ಜೋಕ್ಲೆಗ್ ಟೀ-ಶರ್ಟ್ ಪಟ್ಟುನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ವಿಜಯ ಕುಡ್ಲದ ಜೋಕ್ಲೆಗ್ ಯೋಗ ಕಲ್ಪವನ ಬೊಕ ಬಡವೇರು ಜೋಕ್ಲೆಗ್ ಟೀ-ಶರ್ಟ್ ಪಟ್ಟುನ ಕಾರ್ಯಕ್ರಮ ನಡೆತಂಡ ಯೋಗ ಗುರು ಜಗದೀಶ್ ಶೆಟ್ಟಿ ವಿಜಯ್ ಜೋಕ್ಲೆಗ್ ಯೋಗ ಕಲ್ಪಾಯರ
ಮುಖ್ಯ ಟೀಚರ್ ಲೀನಾ ಐರಿಸ್ ಗೋವಿಯಸ್ ಜೊತೆ ಟೀಚರ್ ಲೈನ ಶ್ರೀಮತ್ ಎಸ್ ಸಿಸಿಲಿಯಾ, ಅಪೋಲಿನ್ ಲೋಬೋ, ಹರ್ಷಬಾಯಿ ಬಾಳಿಗ, ಅಮೃತ ಆನಂದ್ ಬುರ್ಲಿ, ಬಿಂದು ಆರ್, ಕಂಪ್ಯೂಟರ್ ಟೀಚರ್ ಲಕ್ಷ್ಮೀ ಕೀರ್ತನ, ಶಾಲೆ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಚೆನ್ನಮ್ಮ, ಯೋಗ ಟೀಚರ್ ಭಾರತಿ, ಶರದಿ, ಪ್ರತಿಷ್ಠಾನದ ಸಂಚಾಲಕರು ಪುನೀತ್ ಶೆಟ್ಟಿ ಪಾಲ್ಗೊಂಡಿರು. ಯೋಗ ಗುರು ಜಗದೀಶ್ ಶೆಟ್ಟಿ ವಿಜಯ್ ಪಾತ್ರಿರ್ದು ಯೋಗಡ್ದು ಶರೀರ ಬೊಕ್ಕ ಮಾನಸಿಕ ಆರೋಗ್ಯ ಹೆಚ್ಚಾಪುಂಡು ಇಡೀ ದಿನ ಖುಷಿ ಪಟ್ಟನಿರ ಸಾಧ್ಯ ಆಪುಂಡು ಪಾಠ ಕಲ್ಪನೆಗೆ ಒಂಜೇ ಕಡೆಟು ಮನಸ್ಸುಂತನೆ ಕಾರಣ ಆಪುನಂದು ಪಂಡಿರ. ಮುಖ್ಯ ಟೀಚರ್ ಲೀನಾ ಐರಿಸ್ ಗೋವಿಯ ಸೊಲ್ಮೆ ಸಂದಾಯರು. ಮುಂದಿನ ಯೋಗ ಶಿಬಿರದಲ್ಲಿ ಭಾಗವಹಿಸೋಸ್ಕರ ಒಂದು ಟೀ ಶರ್ಟ್ ಅನ್ನು ಉಚಿತವಾಗಿ ಹೇಗೆ ಯೋಗ ಆ ರೀತಿ ಈ ಒಂದು ಟೀ ಶರ್ಟ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಬಂಧುಗಳು. ಅದೊಂದು ಅಮೃತಗಳಿಗೆ ಯೋಗ ಮಾಡಿದರೆ ಏನೆಲ್ಲ ಆಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಆರೋಗ್ಯ ಮತ್ತೆ ಮಾನಸಿಕ ಅಭಿವೃದ್ಧಿ ಆಗುತ್ತೆ, ಚಿತ್ತ ಶುದ್ಧಿ ಆಗುತ್ತೆ. ಇಡೀ ದಿವಸ ಒಂದು 45 ನಿಮಿಷ ಯೋಗದಿಂದ ಇಡೀ ಶರೀರ ಲವಲವಿಕೆ 24 ಗಂಟೆಗಳು ಖುಷಿಯ ನೆಗಡ್ಕೊಂಡು ಒತ್ತಡ ಇರುವುದಿಲ್ಲ. ಪರೀಕ್ಷೆ ಬರುವಾಗ ಕೂಡ ಅದೇ ಶಾಲೆಯಲ್ಲಿ ನಿತ್ಯ ನೀವು ಏನು ನಿಮಗೆ ಕಲಿಸಿದ್ದೀರ ಅದನ್ನು ರಾತ್ರಿ ಹೋಗಿ ಮನೆಯಲ್ಲಿ ಸಾಯಂಕಾಲ ಹೋಗಿ ಸ್ವಲ್ಪ ಆದರೂ ಓದುವಂತಹ ಹವ್ಯಾಸವನ್ನು ಬೆಳೆಸಬೇಕು ಬಂಧುಗಳು. ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ ಮುಟ್ಟಬರೊಂದುಂಡು ಊರು ಪರ ಊರ್ಲಿನ ಅಯ್ಯಪ್ಪ ಭಕ್ತರು ಶಬರಿಮಲೆ ಯಾತ್ರೆ ಮಲ್ತೊಂದುಲ್ಲೇರ. ಕಾವೂರು ಮುಲ್ಲಕಾಡ್ದ ಶ್ರೀ ಅಯ್ಯಪ್ಪ ಭಜನಾ ಮಂದಿರಡು 31ನೇ ವರ್ಷದ ಭಜನಾ ಮಂಗಳೋತ್ಸವ ಇರುಮುಡಿ ಕಟ್ಟುನ ಕಾರ್ಯಕ್ರಮ ನಡೆತಂಡ. ಅಯ್ಯಪ್ಪ ಮಾಲೆಪಾಡ್ನ ಭಕ್ತರು ಒಂಜಿ ಮಂಡಲ ವೃತ ಮಂತದ ಶಬರಿಮಲೆಗೆ ಮಕರ ಜೊತ್ತಿಯರೆ ಬಿಡಡೊಂದುಲ್ಲೇರ. ಮಕರ ಸಂಕ್ರಾಂತಿ ಬಕ ಉತ್ತರಾಯಣ ಪುಣ್ಯಕಾಲ ಶುರು ಆಯರ ನನರಡ್ಡು ದಿನ ಉಂಡು. ಅಯ್ಯಪ್ಪ ಭಕ್ತರು ವೃತಾಚರಣೆದ ಅಕೇರಿದ ದಿನಕ್ಲೆಡ ಅಯ್ಯಪ್ಪ ಮಹಾಪೂಜೆ ನಡಪಾದ ಭಕ್ತರಿಗೆ ನುಪ್ಪು ಪ್ರಸಾದ ಕುಡ್ದು ಇರುಮುಡಿ ಕಟ್ಟದ ತರೆಟು ತುಂಬೊಂದು ಶಬರಿಮಲೆಗೆ ಪೋಂದುಲ್ಲೇರ. ಕುಡ್ಲದ ಕಾವೂರು ಮುಲ್ಲಕ್ಕಾಡು ಶ್ರೀ ಅಯ್ಯಪ್ಪ ಭಜನಾ ಮಂದಿರಡು 31ನೇ ವರ್ಷದ ಆಚರಣೆ ಶುಕ್ರವಾರ ನಡೆತಂಡ. ಕಾಂಡೆ ಪಗೆಲು ದೇವರನ ಉದಿಪದ ಪೊರ್ತುಗ ಭಜನಾ ಮಂಗಳೋತ್ಸವ ಆದ ಅಯ್ಯಪ್ಪನ ಮಾಲೆಪಾಡ್ನ ಭಕ್ತರು ಇರುಮುಡಿ ಕಟ್ಟಿಯರ. ಮಧ್ಯಾಹ್ನ ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಆದ ಭಕ್ತರಿಗೆ ನುಪ್ಪು ಪ್ರಸಾದ ರಾತ್ರಿ ಆನಂದ ಪೂಜೆ ನಡೆತಂಡ. ಜನವರಿ 14 ಮಕರ ಸಂಕ್ರಾಂತಿ ದಾನಿ ಮಲಿಟ್ ಮಕರ ಜ್ಯೋತಿ ತೋಜನ ಪುರ್ತು ಅಂದಾಜಿ 45 ದೀಪೋತ್ಸವ ನಡಪರೆ ಉಂಡು. पुत्रो मंगलध्वज मनस्संकल्प सिद्धिरस्तु.
ಕೋರ್ತಾ ಇದ್ದೇವೆ. ಒಡಿಪು ಜಿಲ್ಲೆ ಕೋಟದ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನಡು ಪೇರ್ ಪರ್ಬ ಗೆಂಡ ಸೇವೆ ಬೊಕ್ಕ ಸೊಲಪರ ಮೂಜಿ ದಿನ ನಡ್ತೊಂದಿತ್ತದು. 2ನೇ ದಿನ ಶುಕ್ರವಾರ ರಾತ್ರಿ ಗೆಂಡ ಸೇವೆ ನಡತಂಡು. ದೈವಸ್ಥಾನನೇ ಅವಡು ಒಂಜೊಂಜಿ ಕ್ಷೇತ್ರಲೆಡು ಒಂಜೊಂಜಿ ನಮೂನೆದ ಆಚರಣೆಗಳು ನಡ್ತೊಂದುಂಡು. ಒಂದಿಡೀ ತುಳುನಾಡು ಕರಾವಳಿ ಕರ್ನಾಟಕದ ಇಸೆ ಸಾಂದು ಪನುಲಿ. ಒಡಿಪು ಜಿಲ್ಲೆ ಕೋಟದ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನಡು ಜನವರಿ 19 ಮುಟ್ಟ ಪೇರು ಪರ್ಬ ಗೆಂಡ ಸೇವೆ ಸೊಲಪರ ಸೇವೆ ನಡ್ತೊಂದುಂಡು. 2ನೇ ದಿನ ಶುಕ್ರವಾರ ರಾತ್ರಿ ಗೆಂಡ ಸೇವೆ ಅಟ್ಟಣೆ ಆದಿತ್ತಂಡು. ದೇವ್ಯರ್ನ ಗುಂಡೊಡ್ದು ಆರತಿ ಬುಲ್ಪುನ್ ಕನತದು ಕನಕದ ರಾಶದಡೆ ಕನತದು ಪೂಜೆ ಮಲ್ತದು ಸೂಕೊಡ್ದು ವಿಧಿ ವಿಧಾನಗಳು ನಡತಂಡು. ಗೆಂಡ ಆಯ್ವಿರಿಕೆ ಇರುವಿರು ದರ್ಶನ ಪೂಜಾರಿಲು ಗುಂಡದಲ್ಲಿ ಪಡೆದು ದರ್ಶನೊಡುವತ್ತದು ಸುರುಕು ಗೆಂಡದ ರಾಶಿಡ್ದುಂಕುದು ಗೆಂಡ ಸೇವೆ ಸುರುವಾಂಡು. ಪರಕೆ ಪಣ್ಣಿನ ಭಕ್ತಿರ ದೇವಸ್ಥಾನಡು ಚೀಟು ಮಲ್ಪಾದು ಗೆಂಡ ಸೇವೆಡು ಪಾಲ್ದಿತ್ತುಂಡಿರ. ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ ಬಾರಿ ಕಾರ್ಣಿಕದ ದೇವಸ್ಥಾನ ಆದಿತ್ತದು. ನಿಚ್ಚಲ ಕ್ಷೇತ್ರಗೂ ಪರ ಊರ್ದ ಭಕ್ತರು ಭಾರಿ ಜನ ಬರೊಂದುಲ್ಲೇರ. ಜಾತ್ರೆದಲೆಕ್ಕುಡು ಊರು ಪರ ಊರ್ಲೇನ ಭಕ್ತಿರ ಬೊಕ್ಕ ದೇವಸ್ಥಾನದ ಆಡಳಿತ ಮಂಡಲದಕ್ಕಲು ಪಾಲ್ದಿತ್ತೊಂದು ಪಾಕ ಜೂಕ್ಲನ ಅಪ್ಪೆ ಶ್ರೀ ಅಮೃತೇಶ್ವರಿ ದೇವ್ಯರ್ನ ಇಂಬು ನಟ್ಟುಂಡಿರ. ಕುಡ್ಲದ ಕದ್ರಾ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಜಾತ್ರೆದಲ್ಲಿ ಕೊಡು ಮಲ್ಲಿಕಾ ಕಲಾವೃಂದ ಮಲ್ಲಿಕಟ್ಟೆದ ನಿಲೆಟ್ಟು ವರ್ಷಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾವಂದು ಬೈದಾಂದು ಮಲ್ಲಿಕಾ ಕಲಾವೃಂದದ ಕಾರ್ಯಗುರುಕಾರ್ಯರು ಸುಧಾಕರರಾವ್ ಪೀಚವರ ಪಂತೆರು. ಕುಡ್ಲ ಮಲ್ಲಿಕಟ್ಟೆದ ಮಲ್ಲಿಕಾ ಕಲಾವೃಂದದ ಕಾರ್ಯಗುರುಕಾರ್ಯರು ಸುಧಾಕರರಾವ್ ಪೀಚವರ ಕುಡ್ಲಡು ಪ್ರೆಸ್ ಕ್ಲಬ್ಡು ಸುದ್ದಿಕುಟ್ಟಡು ಪಾತಿರ್ದು ಕದ್ರಾ ಕ್ಷೇತ್ರದ ಜಾತ್ರೆದಲ್ಲಿ ಕೊಡು ಮಲ್ಲಿಕಾ ಕಲಾವೃಂದ ವರ್ಷಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾವಂದು ಬೈದಂಡು 9 ದಿನದ ಜಾತ್ರೆಡು ಮಲ್ಲಿಕಾ ಕಲಾವೃಂದ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲೆಡು ಉಪ್ಪುಣೊಂದು ಪಂಡ್ಯರ. 1995 ಶುರುವಾಯಿನ ಈ ಸಂಸ್ಥೆ ಜನ ಮೆಚ್ಚುಗೆ ಪಡೆದಿತ್ತದು ಕ್ಷೇತ್ರದ ಮಾತಾ ಕಾರ್ಯಕ್ರಮಲೆಡು ಸೇರನುಂಡು ಸಾರಗಟ್ಲೆ ಜನ ಕಲಾವಿದರಿಗೆ ಪ್ರೋತ್ಸಾಹ ಕೊರೊಂದು ಬೈದಂಡು ಪೆರಾರ್ದೆ ತಿಂಗಳು ಯಾಗ ಹೊಂದಿತ್ತದ ಕ್ಷೇತ್ರದ ನಡಪನ ಮಾತಾ ಕಾರ್ಯಕ್ರಮಲೆಡು ಸೇರನುಡೊಂದು ಸುಧಾಕರರಾವ್ ಪೀಚವರ ಪಂಡ್ಯರ. ಮಲ್ಲಿಕಾ ಕಲಾವೃಂದದ ಪೋಷಕರು ಎಂ ರವೀಂದ್ರ ಶೇಟ್, ದಾಮೋದರ ರೈ, ವಾದಿರಾಜ ಆಚಾರ್, ಪೊಂಜೋಲೆನ ಘಟಕದ ಪ್ರತಿನಿಧಿ ಸುಮಾ ಪ್ರಸಾದ್, ಸರಯು ಬಾಲ, ಯಕ್ಷವೃಂದದ ನಿರ್ದೇಶಕರು ರವಿ ಅಲಿವುರಾಯ್ ವರ್ಕಾಡಿ ಸುದ್ದಿ ಕೊಟ್ಟಡಿದ್ದರು. ನಮ್ಮನ್ನು ಅಪೇಕ್ಷೆ ಪಟ್ಟವರು ಮತ್ತು ನಮ್ಮಲ್ಲಿ ಅರ್ಜಿ ಕೊಟ್ಟವರು, ನಮ್ಮಲ್ಲಿ ಬೇಡಿಕೆ ನೀಡಿದವರು, ಅವರ ಯಾರನ್ನು ನಾವು ನಿರಾಕರಿಸಲಿಲ್ಲ.
ವಿಶೇಷವಾಗಿ ಎಳೆಯ ಮಕ್ಕಳು, 15 ವರ್ಷದ ಕೆಳಗಿನ ಮಕ್ಕಳು ಯಾರಾದರೂ ಒಂದು ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದರೆ ಅವರಿಗೊಂದು 20-30 ನಿಮಿಷ ಅವಕಾಶ ಕೊಟ್ಟು ಅವರಿಗೊಂದು ವಿಶೇಷ ವೇದಿಕೆ ಕೊಟ್ಟು ಪ್ರತಿಭಾರಂಗ ಅಂತ ನಾವು ಕಳೆದ ವರ್ಷಗಳಿಂದ ಹಲವಾರು ವರ್ಷಗಳಿಂದ ಪ್ರಾರಂಭಿಸಿದ್ದೇವೆ. ಅದನ್ನು ಆದಷ್ಟು ಹಗಲಲ್ಲೇ ಮಾಡಿದ್ದೇವೆ, ರಜಾದಿನಗಳಲ್ಲಿ ಮಾಡಿದ್ದೇವೆ. ಶಾಲೆ ಇತ್ಯಾದಿಗಳಿಗೆ ತೊಂದರೆ ಆಗದಂತೆ ನಿಯಮವನ್ನು ಪಾಲಿಸಿಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಕುಡ್ಲ ಹೋಬಳಿ ಗುರುಕಾರರಾದ ಪಿಂಗಾರ ಕನ್ನಡ ವಾರಪತ್ರಿಕೆದ ಸಂಪಾದಕರ ರೇಮಂಡ್ ಡಿಕುಣ್ಣ ಮೇರೆಗೆ ಅಧಿಕಾರ ಕೊಡ್ತೀರ. ಬೇತೆ ಬೇತೆ ಭಾಷೆಲನ ಕವಿ ಸಾಹಿತ್ಯ ಅದುಪ್ಪನ ತಾಕೊಡೆ 15 ಬೂಕ್ಲೆನ ಪ್ರಕಾಶನ ಮಲ್ತದಿರ. ಬೇತೆ ಬೇತೆ ಬಾಸಲನ ಕವಿ ಸಾಹಿತಿ ಕುಡ್ಲದ ಪಿಂಗಾರ ಕನ್ನಡ ವಾರಪತ್ರಿಕೆದ ಸಂಪಾದಕರಾದುಪ್ಪನ ರೇಮಂಡ್ ಡಿಕುನ್ನೆರನ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಕುಡ್ಲ ಹೋಬಳಿ ಗುರ್ಕಾರ್ಯರ್ ಮಲ್ತದ ಅಂಚನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಕಾರ್ಯಕಾರಿ ಸಂಘಟನಾ ಸದಸ್ಯರ್ಲಾದೀದ ಪರಿಷತ್ತದ ಜಿಲ್ಲಾ ಗುರ್ಕಾರ್ಯರ್ ಡಾಕ್ಟರ್ MP ಶ್ರೀನಾಥ್ ಆದೇಶ ಕೊಡ್ತಾರೆ. 15 ಬುಕ್ಲೆನ್ ಬರೆತಿನ ರೇಮಂಡರ್ನ ಪತಿ ಪತ್ನಿ ಸುತಾಲಯ ಡೈವರ್ಸ್ ಆವಂದಿನಂಚ ಸೂತ್ರಲು ಬುಕ್ ಲೈಬ್ರರಿಗೆ ಸಂದಿದಿನ ಮಾತ್ರ ಅತ್ತು ಕೊಂಕಣಿ ತುಳು ಬ್ಯಾರಿ ಭಾಷೆಲೆಡ್ ತರ್ಜುಮೆಗೆ ಬೇಡಿಕೆದ ಬುಕ್ ಆದುಂಡು. ಸಕಲಾಭರಣ ಆಭರಣಗಳು ನನ್ನವಳ ಕವಳ ಕವಿತಲೆನ ಜಮೆತ ಬೂಕ್ ಇಂಚ ವಾರಿ ಬೇಡಿಕೆದ ಬೂಕ್ಲೆನ್ ಬರೆತಿನ ರೇಮಂಡ್ ಡಿಕುನ್ನ ಅಪ್ಪೆ ಭಾಷೆ ಕೊಂಕಣಿಡೆ ಎನ್ಮ ಬೂಕ್ಲೆನ್ ಬರೆತಿರ ತುಳು ಭಾಷೆಡ ಕಡಿಡ್ದ ಬೂಕು ಅಚ್ಚಾಯರುಂಡು. ಸುಳ್ಯದ ಶ್ರೀ ಚೆನ್ನಕೇಶವ ದೇವಸ್ಥಾನಡು ವರ್ಷಾದಿ ಜಾತ್ರೆ ಜನವರಿ 2 ಕೊಡಿಯೆಡ್ದು ನಡತೊಂದುಂಡು. ಶುಕ್ರವಾರ ಬ್ರಹ್ಮ ತೇಡ್ದ ಉಚ್ಚಯ ನಡತಂಡ. ಸುಳ್ಯದ ಶ್ರೀ ಚೆನ್ನಕೇಶವ ದೇವಸ್ಥಾನಡು ಡಿಸೆಂಬರ್ 27 ಕೈಲು ಕಡ್ತದ ಜನವರಿ 2 ಕೊಡಿಯೆಡ್ದು 11 ದಿನದ ಜಾತ್ರೆ ನೀಲೇಶ್ವರ ಪದ್ಮನಾಭ ತಂತ್ರಲೆನ ಮಾರ್ಗದರ್ಶನ ನಡತೊಂದುಂಡು. ಶುಕ್ರವಾರ ರಾತ್ರಿ ತೇರ್ದ ಮಿನದನ ಬ್ರಹ್ಮ ರಥೋತ್ಸವ ಅಟಣೆ ಆದಿತ್ತಂಡ. ದೇವಿರ್ನ ಉಚ್ಚಯ ಬಲಿ ಕಟ್ಟೆ ಪೂಜೆ ದರ್ಶನ ಬಲಿಯಾದ ದೇವಿರು ತೇರಿ ಎಡ್ದು ಪೂಜೆ ಮಲ್ತೇರ. ಕಲ್ಕುಡ ದೈವಲಿನ ಭಂಡಾರ ಬತ್ತದ ಬ್ರಹ್ಮ ರಥೋತ್ಸವ ನಡತಂಡ. ಊರು ಪರ ಊರ್ಲಿನ ಭಕ್ತರು ತೇರು ಒಯ್ತದ ಶ್ರೀ ಚೆನ್ನಕೇಶವ ದೇವರ್ನ ಇಂಬು ನಟ್ಟುಂಡ್ಯಾರ. ಶ್ರೀ ಚೆನ್ನಕೇಶವ ದೇವಸ್ಥಾನದ ಅನುವಂಶಿಕ ಆಡಳಿತ ಧರ್ಮದರ್ಶಿ ಡಾಕ್ಟರ್ ಹರಪ್ರಸಾದ್ ತುದೇಡ್ಕ, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ಡಾಕ್ಟರ್ KV ಚಿದಾನಂದ ಬಕ, ಸಮಿತಿ ಸದಸ್ಯರ ಲಿಂಗಪ್ಪ ಗೌಡ ಕೇರ್ಪಳ, ಕೆ ಶ್ರೀಮತಿ ಮೀನಾಕ್ಷಿ ಗೌಡ, NA ರಾಮಚಂದ್ರನ್, ಜಯಪ್ರಕಾಶ್ ರೈ, ರಮೇಶ್ ವೈಪಡಿತಾಯ ಈ ಪೊಟ್ಟುಡಿತ್ತೇರ.
ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತಿಲು ಮುಗಿಂಡು ಸೊಲ್ಮೆಲು.